ಪರಶಿವನ ಆಲಯಗಳು ವಿಶ್ವದ ಮೂಲೆ ಮೂಲೆಗಳಲ್ಲಿವೆ. ಬರೀ ನಮ್ಮ ಹಳ್ಳಿಗಳಲ್ಲಾಗಲಿ, ನಗರಗಳಲ್ಲಾಗಲಿ ಅಥವಾ ಮಹಾನಗರಗಳಲ್ಲಿ ಅಲ್ಲದೆ ವಿಶ್ವದ ನಾನಾ ಭಾಗಗಳಲ್ಲಿ ಆ ಪರಶಿವನು ನೆಲೆಸಿದ್ದಾನೆ. 1 ಅಡಿಯಿಂದ 100 ಅಡಿವರೆಗೂ ಶಿವನ ಮೂರ್ತಿಗಳನ್ನು ನಾವು ನಾನಾ ಭಾಗಗಳಲ್ಲಿ ಕಾಣಬಹುದು. ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಾನು ಭಾರತದಲ್ಲಿರುವ ಶಿವನ ಅತಿ ಎತ್ತರದ ಪ್ರತಿಮೆಗಳ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಮತ್ತು ಅದ್ದೂರಿ ಸ್ವಾಗತ. 10ನೆಯ ಅತಿ ದೊಡ್ಡ ಶಿವನ ವಿಗ್ರಹ ಬೆಂಗಳೂರಿನ ಹಳೆಯ ವಿಮಾನ ನಿಲ್ದಾಣ ರಸ್ತೆಯಲ್ಲಿರುವ ಕೆಂಫೋರ್ಟ್ ಶಿವನ ಮೂರ್ತಿ ಜಗತ್ತಿನ ಎತ್ತರ ಶಿವಮೂರ್ತಿಗಳಲ್ಲಿ ಒಂದಾಗಿದೆ. ಇದೊಂದು ವಿಶಿಷ್ಟ ರೀತಿಯಲ್ಲಿ ನಿರ್ಮಿಸಲಾದಂತಹ ಶಿವನ ಸನ್ನಿಧಿಯಾಗಿದೆ. 65 ಅಡಿಗಳಷ್ಟು ಎತ್ತರದ ಶ್ವೇತವರ್ಣದ ಧ್ಯಾನ ಮುದ್ರೆಯಲ್ಲಿರುವ ಶಿವನ ಪ್ರತಿಮೆ ಇದರ ಅತಿ ಪ್ರಮುಖ ಆಕರ್ಷಣೆಯಾಗಿದೆ. ಹಿಮಾಲಯ ಪರ್ವತಗಳ ಹಿನ್ನೆಲೆಯಲ್ಲಿ ಜಟದಲ್ಲಿ ಗಂಗಾಧಾರಿಯಾಗಿ ಪ್ರತಿಷ್ಠಾಪಿಸಲಾಗಿರುವ ಈ ಪ್ರತಿಮೆಯು ನಯನ ಮನೋಹರವಾಗಿದೆ. ಹಿಂದೆ ಶಿವ 1993ರಲ್ಲಿ ವ್ಯಕ್ತಿಯೊಬ್ಬರ ಕನಸಲ್ಲಿ ಬಂದು ಈಗಿರುವ ಬೆಂಗಳೂರಿನ ಕೆಂಫೋರ್ಟ್ ಹಿಂಭಾಗದಲ್ಲಿ ದೇವಾಲಯವನ್ನು ಕಟ್ಟುವಂತೆ ಹೇಳಿದ್ದರಂತೆ. ಆ ಹಿನ್ನೆಲೆಯಲ್ಲಿ ಆ ವ್ಯಕ್ತಿಯು 65 ಅಡಿ ಎತ್ತರದ ಶಿವನ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. 9ನೇ ಅತಿ ಎತ್ತರದ ನಾಗೇಶ್ವರ ದೇವಾಲಯ. ಇದು ಹಿಂದೂಗಳ ಪವಿತ್ರ ಭೂಮಿಯಾದ ಗುಜರಾತ್ನ ದ್ವಾರಕಾದಲ್ಲಿದೆ. ಇಲ್ಲಿ ನಾಗೇಶ್ವರ ಎಂಬ ಹೆಸರಿನಲ್ಲಿ ಸಾಕ್ಷಾತ್ ಪರಶಿವನು ನೆಲೆಸಿದ್ದಾನೆ. 106 ವರ್ಷಗಳ ಇತಿಹಾಸ ಹೊಂದಿರುವ ಈ ದೇವಾಲಯ ಕುರಿತು ಶಿವಪುರಾಣದಲ್ಲಿಯೂ ಕೂಡ ಉಲ್ಲೇಖ ಇದೆ. ಇಲ್ಲಿಯೇ ನಾಗೇಶ್ವರ ಜ್ಯೋತಿರ್ಲಿಂಗದ ದರ್ಶನವನ್ನು ಕೂಡ ನೀವು ಮಾಡಬಹುದು. ಜೊತೆಗೆ 82 ಅಡಿ ಎತ್ತರ ಇರುವ ಶಿವನ ಮೂರ್ತಿಯ ದರ್ಶನವನ್ನು ಪಡೆದು ಪುನೀತರಾಗಬಹುದು. ಅಂದ ಹಾಗೆ ಈ ಅದ್ಭುತ ದೇವಾಲಯ ಮತ್ತು ಈ ಶಿವನ ಮೂರ್ತಿಯನ್ನು ಟಿ ಸಿರೀಸ್ ಖ್ಯಾತಿಯ ದಿವಂಗತ ಗುಲ್ಶನ್ ಕುಮಾರ್ ಅವರು ನಿರ್ಮಾಣ ಮಾಡಿದ್ದಾರೆ. 8ನೇ ಅತಿ ಎತ್ತರದ ಶಿವಮೂರ್ತಿ ವಿಜಾಪುರದ ಶಿವಗಿರಿ. ಕರ್ನಾಟಕದ ವಿಜಾಪುರದಲ್ಲೂ ಕೂಡ ಪರಶಿವ ನೆಲೆಸಿದ್ದಾನೆ. ಟಿ.ಕೆ. ಪಾಟೀಲ್ ಬನಹಟ್ಟಿಯವರ ಟ್ರಸ್ಟ್ ವತಿಯಿಂದ 2006ರಲ್ಲಿ ಈ ಶಿವನ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ವಿಜಯಪುರದ ಸಿಂದಗಿ ರಸ್ತೆಯಲ್ಲಿರುವ ಸುಮಾರು 85 ಅಡಿ ಎತ್ತರ ಹಾಗೂ 1500 ಟನ್ ತೂಗುವ ಈ ಶಿವನ ಮೂರ್ತಿಯನ್ನು ನಿರ್ಮಿಸಲು 13 ತಿಂಗಳ ಕಾಲವೇ ಬೇಕಾಯಿತು. ಸಿಮೆಂಟ್ ಹಾಗೂ ಸ್ಟೀಲ್ನಿಂದ ನಿರ್ಮಿಸಲಾದ ಈ ಶಿವನ ಮೂರ್ತಿಯು ವಿಜಾಪುರದಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಇದನ್ನು 2006 ಫೆಬ್ರವರಿ 26ರಂದು ಮಹಾಶಿವರಾತ್ರಿ ಎಂದು ಲೋಕಾರ್ಪಣೆ ಮಾಡಲಾಯಿತು. 7ನೇ ಅತಿ ಎತ್ತರದ ಶಿವನ ಮೂರ್ತಿ ಹರಿದ್ವಾರ. ಹರಿದ್ವಾರ ಪೌರಾಣಿಕ ಕ್ಷೇತ್ರವಾಗಿದ್ದು ಹೆಸರೇ ಹೇಳುವಂತೆ ಇದು ಹರಿ ನೆಲೆಸಿರುವ ಕ್ಷೇತ್ರವಾಗಿದೆ. ಹೀಗಾಗಿ ಇಲ್ಲಿ ಹರನನ್ನು ಕೂಡ ಪೂಜಿಸಲಾಗಿದೆ. ಈ ಕ್ಷೇತ್ರದಲ್ಲಿ ಹರನನ್ನು ಪೂಜಿಸುವುದರಿಂದ ಹರ್ಕಿ ಪೌಡಿ ಎಂದು ಇಲ್ಲಿ ಕರೆಯುತ್ತಾರೆ. ಋಷಿಕೇಶ ಮತ್ತು ಹರಿದ್ವಾರಕ್ಕೆ ಸಾಗುವ ಮಾರ್ಗದಲ್ಲಿ ಗಂಗಾ ನದಿಯ ತಟದಲ್ಲಿ ಶಿವನ ಅದ್ಭುತವಾದ ಮೂರ್ತಿಯನ್ನು ಇಲ್ಲಿ ಸ್ಥಾಪಿಸಲಾಗಿದೆ. ನಿಂತ ಭಂಗಿಯಲ್ಲಿರುವ ಶಿವನ ಎತ್ತರ ಬರೋಬ್ಬರಿ 100 ಅಡಿ ಎದ್ದು ಕೈಯಲ್ಲಿ ತ್ರಿಶೂಲ ಕೂಡ ನಿಮಗೆ ಕಾಣಬಹುದು. 6ನೇ ಅತಿ ಎತ್ತರದ ಶಿವನ ಮೂರ್ತಿ ನಾಂಚಿ ಶಿವಮೂರ್ತಿ. ಉತ್ತರ ಪೂರ್ವದಲ್ಲಿರುವ ಸಿಕ್ಕಿಂ ರಾಜ್ಯದಲ್ಲಿ ಈ ಎತ್ತರದ ಶಿವನ ಮೂರ್ತಿ ಇದೆ. ಇದನ್ನ ಇಲ್ಲಿ ಸಿದ್ದೇಶ್ವರ ಧಾಮ ಎಂದು ಕರೆಯುತ್ತಾರೆ. ಈ ಧಾಮದಲ್ಲಿ ಈ ಶಿವನ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. 2011ರಲ್ಲಿ ಈ ಶಿವನ ಮೂರ್ತಿಯನ್ನು ಲೋಕಾರ್ಪಣೆ ಮಾಡಲಾಗಿದ್ದು ಬರೋಬ್ಬರಿ ಈ ಮೂರ್ತಿಯು 108 ಅಡಿ ಎತ್ತರ ಇದೆ. ಶಿವಾರಾಧಕರು, ಪ್ರವಾಸಿಗರು ಸೇರಿದಂತೆ ದಿನಕ್ಕೆ ಇಲ್ಲಿ ಸಾವಿರಾರು ಮಂದಿ ಭೇಟಿ ಕೊಟ್ಟು ಶಿವನ ದರ್ಶನವನ್ನ ಪಡೆಯುತ್ತಾರೆ. 5ನೇ ಅತಿ ಎತ್ತರದ ಆದಿಯೋಗಿ ಮೂರ್ತಿ. ಆದಿಯೋಗಿ ಶಿವನ ಪ್ರತಿಮೆಯು 112 ಅಡಿ ಎತ್ತರವಿದ್ದು ಇದು ತಮಿಳುನಾಡಿನ ಕೊಯಮತ್ತೂರಿನ ವೆಲ್ಲಂಗಿರಿ ಕಣಿವೆ ಹಾಗೂ ಕರ್ನಾಟಕದ ಬೆಂಗಳೂರು ಹತ್ತಿರ ಇರುವ ಚಿಕ್ಕಬಳ್ಳಾಪುರದ ಕಣಿವೆಯಲ್ಲಿದೆ. ಇದು 500 ಟನ್ ಉಕ್ಕಿನಿಂದ ನಿರ್ಮಾಣ ಮಾಡಲ್ಪಟ್ಟಿದೆ. ಇದು ವಿಶ್ವದ ಅತಿ ದೊಡ್ಡ ಮುಖದ ಮೂರ್ತಿ ಎಂದು ಗಿನ್ನಿಸ್ ವಿಶ್ವ ದಾಖಲೆಯನ್ನು ಕೂಡ ಹೊಂದಿದೆ. ಈ ವಿಗ್ರಹವು ಮೋಕ್ಷವನ್ನು ಪಡೆಯುವ ಯೋಗ ಸಂಸ್ಕೃತಿಯ 112 ಮಾರ್ಗಗಳನ್ನು ಸಂಕೇತಿಸುತ್ತದೆ.
4ನೇ ಅತಿ ಎತ್ತರದ ಸರ್ವೇಶ್ವರ ಮಹಾದೇವ ಪ್ರತಿಮೆ ಗುಜರಾತಿನ ವಡೋದಾದ ಸುರ್ಸಾಗರ್ ಸರೋವರ ಮಧ್ಯದಲ್ಲಿ ಈ 120 ಅಡಿ ಎತ್ತರದ ಶಿವಲಿಂಗ ಪ್ರತಿಷ್ಠಾಪನೆಗೊಂಡಿದೆ. ಇದು ಗುಜರಾತಿನ ಅತಿ ಎತ್ತರದ ಶಿವನ ಪ್ರತಿಮೆ ಎಂದೇ ಹೇಳಲಾಗುತ್ತಿದೆ. 3ನೇ ಅತಿ ಎತ್ತರದ ಮುರುಡೇಶ್ವರ ಶಿವನ ಮೂರ್ತಿ. ಇದು ಕರ್ನಾಟಕದ ಪವಿತ್ರ ಕ್ಷೇತ್ರವಾದ ಮುರುಡೇಶ್ವರದಲ್ಲೂ ಆಕಾಶದೆತ್ತರಕ್ಕೆ ಶಿವ ನೆಲೆಸಿದ್ದಾನೆ. ಶಿವನ ಆತ್ಮಲಿಂಗ ಗೋಕರ್ಣದಲ್ಲಿ ಭೂಸ್ಪರ್ಶವಾದಾಗ ರಾವಣ ಸಿಟ್ಟಿಗೆದ್ದು ಆತ್ಮಲಿಂಗವನ್ನ ಛಿದ್ರಗೊಳಿಸಿ ಎಸೆಯುತ್ತಾನೆ. ಈ ವೇಳೆ ಶಿವನ ಆತ್ಮಲಿಂಗದ ಒಂದು ತುಂಡು ಭಾಗ ಮುರುಡೇಶ್ವರದಲ್ಲಿ ಬೀರುತ್ತದೆ. ಇದೇ ಮುರುಡೇಶ್ವರ ಶಿವನಾಗಿ ಖ್ಯಾತಿ ಪಡೆದುಕೊಂಡಿದ್ದಾನೆ. ಹೀಗಾಗಿ ಇಲ್ಲಿ ಶಿವನನ್ನು ಆರಾಧಿಸಲಾಗುತ್ತದೆ. ಸಮುದ್ರ ತೀರದ ತಪೋನಿರತನಾಗಿರುವಂತೆ ಕಾಣುವ ಆಕಾಶದೆತ್ತರದ ಶಿವನ ಮೂರ್ತಿ ನೋಡುಗರನ್ನ ಮನಸೆಳೆಯುತ್ತದೆ. ಅಂದ ಹಾಗೆ ಈ ಶಿವನ ಮೂರ್ತಿಯು 122 ಅಡಿ ಎತ್ತರವಿದ್ದು ಸಾಗರದ ಮಧ್ಯದಲ್ಲಿ ಕುಳಿತಿರುವ ಭಂಗಿಯಲ್ಲಿದೆ. ಇದರ ಮುಂದೆಯೇ ನಿಮಗೆ ಅದ್ಭುತವಾದಂತಹ ರಾಜಗೋಪುರವು ಕಾಣುತ್ತದೆ. ಅಂದ ಹಾಗೆ ಈ ಶಿವನ ಮೂರ್ತಿಯನ್ನ ಇಲ್ಲಿ ಖ್ಯಾತ ಉದ್ಯಮಿ RN ಶೆಟ್ಟಿ ಅವರು ನಿರ್ಮಾಣ ಮಾಡಿದ್ದಾರೆ. ಇದು ಕರ್ನಾಟಕದ ಅತಿ ಎತ್ತರದ ಶಿವನ ಮೂರ್ತಿಯಾಗಿದೆ. 2ನೇ ಅತಿ ಎತ್ತರದ ಕೈಲಾಸನಾಥ ಮಹಾದೇವ ಮೂರ್ತಿ. ನಮ್ಮ ನೆರೆ ರಾಷ್ಟ್ರವಾದಂತಹ ನೇಪಾಳದಲ್ಲಿ ಎತ್ತರದ ಶಿವನ ಮೂರ್ತಿ ಇದೆ. ಭಕ್ತಾಪುರ ಜಿಲ್ಲೆಯ ಸಾಂಗ್ ಪ್ರದೇಶದಲ್ಲಿ ಕೈಲಾಸನಾಥ ಮಹಾದೇವನಾಗಿ ಪರಶಿವ ನೆಲೆಸಿದ್ದಾನೆ. ನಿಂತ ಭಂಗಿಯಲ್ಲಿರುವ ಪರಶಿವನ ಮೂರ್ತಿಯನ್ನು ತಾಮ್ರ, ಸಿಮೆಂಟ್ ಹಾಗೂ ಉಕ್ಕಿನಿಂದ ತಯಾರಿಸಲಾಗಿದೆ. 143 ಅಡಿ ಎತ್ತರ ಇರುವ ಈ ಶಿವನ ಮೂರ್ತಿಯನ್ನು ಜೂನ್ 21, 2011ರಲ್ಲಿ ಲೋಕಾರ್ಪಣೆ ಮಾಡಲಾಗಿದೆ. ನಿಮಗೆ ಒಂದು ವೇಳೆ ಅವಕಾಶ ಸಿಕ್ಕರೆ ನೇಪಾಳಕ್ಕೆ ಹೋದಾಗ ಈ ಅದ್ಭುತವಾದಂತಹ ಮೂರ್ತಿಯ ದಿವ್ಯ ದರ್ಶನವನ್ನ ನೀವು ಮಾಡಬಹುದು. ವಿಶ್ವದ ಅತಿ ಎತ್ತರದ ಶಿವನ ಮೂರ್ತಿ ರಾಜಸ್ಥಾನದ ನಾಥದ್ವಾರ. ರಾಜಸ್ಥಾನದ ನಾಥದ್ವಾರ ಪಟ್ಟಣದಲ್ಲಿ ವಿಶ್ವದ ಅತಿ ಎತ್ತರದ ಶಿವನ ಪ್ರತಿಮೆಯನ್ನ ಇತ್ತೀಚೆಗೆ ನಿರ್ಮಾಣ ಮಾಡಲಾಗಿದೆ. ಈ ಪ್ರತಿಮೆಯ ಎತ್ತರ ಬರೋಬ್ಬರಿ 369 ಅಡಿಯಾಗಿದ್ದು ಕಣ್ಮನ ಸೆಳೆಯುತ್ತದೆ. ಎತ್ತರದ ಶಿವನ ಸ್ವರೂಪವನ್ನು ಕಾಣುವ ಶೈವ ಭಕ್ತರು ಆನಂದ ಪರವಶರಾಗುವುದು ಸತ್ಯ ಸತ್ಯ ಸತ್ಯ. ಇದಷ್ಟೇ ಅಲ್ಲ ಸ್ನೇಹಿತರೆ, ಇನ್ನು ಹಲವಾರು ಎತ್ತರದ ಶಿವನ ಮೂರ್ತಿಗಳು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಹಾಗೂ ವಿಶ್ವದ ನಾನಾ ಭಾಗಗಳಲ್ಲಿ ನೀವು ಕಾಣಬಹುದು. ಅವುಗಳ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಆ ಶಿವ ನಿಮಗೆಲ್ಲ ಒಳ್ಳೆಯದು ಮಾಡಲಿ.